ದಿನಾಂಕ 14/6/2026ರಂದು ಬೆಳ್ತಂಗಡಿಯ ಹೊಸ ನ್ಯಾಯಾಲಯ ಸಂಕೀರ್ಣದ ಶಿಲಾನ್ಯಾಸದ ಕಾರ್ಯಕ್ರಮದ ಬಾಬ್ತು ನಾವೊಂದು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದೇವೆ. ಬಂದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಪತ್ರಿಕಾ ಮಿತ್ರರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಿದ್ದೇನೆ. ವೇದಿಕೆಯಲ್ಲಿರೋರು ಶ್ರೀ ಎಲೋಷಿಯಸ್ ಎಸ್ ಲೋಬೋ ವಕೀಲರ ಸಂಘದ ಅಧ್ಯಕ್ಷರು, ಮತ್ತೆ ಶಿವಕುಮಾರ್ SM ಹಿರಿಯ ಸಮಿತಿಯ ಅಧ್ಯಕ್ಷರು, ಶ್ರೀನಿವಾಸ ಗೌಡ ಉಪಾಧ್ಯಕ್ಷರು ವಕೀಲರ ಸಂಘ ರಿಜಿಸ್ಟರ್ಡ್ ಬೆಳ್ತಂಗಡಿ, ಅದೇ ರೀತಿ ವಸಂತ ಮರಕಡ ಮಾಜಿ ಅಧ್ಯಕ್ಷರು ಮತ್ತೆ ಕಾರ್ಯಕಾರಿ ಸಮಿತಿಯ ಸದಸ್ಯರು, ಮನೋಹರ್ ಕುಮಾರ್ ಎ ಮಾಧ್ಯಮ ಸಂಚಾಲಕರು, ಮತ್ತೆ ನವೀನ್ BK ಮಾಜಿ ಪ್ರಧಾನ ಕಾರ್ಯದರ್ಶಿಗಳು ಉಪಸ್ಥಿತರಿದ್ದೇವೆ. ಈಗ ಮುಂದಿನ ನಾನು ಪ್ರಶಾಂತ್ ಎಂ ಪ್ರಧಾನ ಕಾರ್ಯದರ್ಶಿ. ಈಗ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಅಧ್ಯಕ್ಷರು ನೀಡಲು. ಬಂದಂತ ಎಲ್ಲ ಪತ್ರಿಕಾ ಮಾಧ್ಯಮಗಳು ದೃಶ್ಯ ಮಾಧ್ಯಮದ ಮಿತ್ರರಿಗೆ ವಂದಿಸುತ್ತಾ ತಮಗೆಲ್ಲರೂ ಸ್ವಾಗತವನ್ನು ಕೋರುತ್ತಾ, ವೇದಿಕೆಯಲ್ಲಿರುವಂತಹ ಎಲ್ಲ ಪದಾಧಿಕಾರಿಗಳನ್ನು ಕೂಡ ಸ್ವಾಗತಿಸುತ್ತಾ, ಈ ಒಂದು 14/6/2026ರಂದು ಬೆಳ್ತಂಗಡಿಯ ನೂತನ ನ್ಯಾಯಾಲಯದ ಸಂಕೀರ್ಣದ ಶಿಲಾನ್ಯಾಸ ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಯಲ್ಲಿ ನಾವೆಲ್ಲರೂ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಅತಿ ದೊಡ್ಡ 81 ಗ್ರಾಮಗಳನ್ನು ಒಳಗೊಂಡ ಬೆಳ್ತಂಗಡಿ ತಾಲೂಕಿನ ಜನತೆ ಹಾಗೂ ನಮ್ಮ ಸಂಘದ ಬಹುದಿನಗಳ ಬೇಡಿಕೆಯಾಗಿದ್ದ ನೂತನ ನ್ಯಾಯಾಲಯದ ಸಂಕೀರ್ಣಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಸುಮಾರು 23 ಕೋಟಿ ರೂಪಾಯಿಗಳ ಬೇಡಿಕೆಯನ್ನು ಈಗಾಗಲೇ ಸಲ್ಲಿಸಿದ್ದು, ಮೊದಲ ಹಂತದಲ್ಲಿ 9 ಕೋಟಿ ಬಿಡುಗಡೆಗೊಳಿಸಿದ್ದು, ನೂತನ ನ್ಯಾಯಾಲಯ ಸಂಕೀರ್ಣದ ಶಂಕುಸ್ಥಾಪನೆ ಕಾರ್ಯಕ್ರಮವು ದಿನಾಂಕ 14/6/2026ರಂದು ಪೂರ್ವಾಹ್ನ 11 ಗಂಟೆಗೆ ಸರಿಯಾಗಿ ನಡೆಯಲಿದೆ. ನೂತನ ನ್ಯಾಯಾಲಯದ ಕಟ್ಟಡದ ಶಂಕುಸ್ಥಾಪನೆಯನ್ನು ಹೈಕೋರ್ಟ್ ನ್ಯಾಯಮೂರ್ತಿಗಳು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಆಡಳಿತಾತ್ಮಕ ನ್ಯಾಯಾಧೀಶರಾದ ಗೌರವಾನ್ವಿತ HD ನರೇಂದ್ರ ಪ್ರಸಾದ್ ರವರು ನಡೆಸಲಿದ್ದು, ಮಾನ್ಯ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಮೊಹಮ್ಮದ್ ನವಾಜ್ ಅವರ ಉಪಸ್ಥಿತಿಯಲ್ಲಿ ನಡೆಯಲಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಲೋಕೋಪಯೋಗಿ ಸಚಿವರಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ವಹಿಸಲಿದ್ದಾರೆ. ಹಾಗೂ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಆರೋಗ್ಯ ಇಲಾಖೆಯ ಸಚಿವರಾದ UT ಖಾದರ್ ಅವರು, ಕರ್ನಾಟಕ ಸರ್ಕಾರದ ಅಡ್ವೊಕೇಟ್ ಜನರಲ್ ಶ್ರೀ ಶಶಿಕರಣ್ ಶೆಟ್ಟಿಯವರು, ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಗೌರವಾನ್ವಿತ ಶ್ರೀ ವಿಶ್ವಜಿತ್ ಶೆಟ್ಟಿ, ಗೌರವಾನ್ವಿತ ರಾಜೇಶ್ K ರೈ, ಗೌರವಾನ್ವಿತ ಶ್ರೀ ತ್ಯಾಗರಾಜ್ N ಇನವಳ್ಳಿ, ಗೌರವಾನ್ವಿತ ಶ್ರೀ ಮುರಳೀಧರ್ ಪೈ, ಸಂಸದರಾದ ಬ್ರಿಜೇಶ್ ಚೌಟ, ಶಾಸಕರಾದ ಶ್ರೀ ಹರೀಶ್ ಪುಂಜ, ವಿಧಾನ ಪರಿಷತ್ ಶಾಸಕರುಗಳಾದ ಶ್ರೀ ಐವನ್ ಡಿಸೋಜ ಮತ್ತು ಶ್ರೀ ಪ್ರತಾಪ್ ಸಿಂಹ ನಾಯಕ್ ಹಾಗೂ ಕರ್ನಾಟಕ ಬಾರ್ ಕೌನ್ಸಿಲ್ನ ಸದಸ್ಯರಾದ ಶ್ರೀ PP ಹೆಗ್ಡೆ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಸುಮಾರು 60 ವರ್ಷ ಹಳೆಯದಾದ ಹಳೆಯ ನ್ಯಾಯಾಲಯ ಕಟ್ಟಡ ಸೋರುತ್ತಿದ್ದು ನಾದುರಸ್ತಿ ತಲುಪಿರುತ್ತದೆ. ನೂತನ ನ್ಯಾಯಾಲಯ ಕಟ್ಟಡ ಆಗಬೇಕು ಎಂಬುದು ನಮ್ಮ ಹಲವಾರು ವರ್ಷಗಳ ಬೇಡಿಕೆಯಾಗಿತ್ತು. ಈ ನಿಟ್ಟಿನಲ್ಲಿ ಕಳೆದ 2 ವರ್ಷಗಳಿಂದ ನಾವು ಸರ್ಕಾರದ ಮಟ್ಟದಲ್ಲಿ ಸತತ ಪ್ರಯತ್ನವನ್ನು ನಡೆಸಿದೆವು. ಅದರ ಫಲವಾಗಿ ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದಿಸಿ ಅನುದಾನ ಬಿಡುಗಡೆಗೊಳಿಸಿದ್ದು, ವಕೀಲರ ಸಂಘದ ಪರವಾಗಿ ಸರ್ಕಾರಕ್ಕೆ ಹಿಂದಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಹಾಗೂ ಈಗ ಪ್ರಸ್ತುತ ಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ನೂತನ ನ್ಯಾಯಾಲಯದ ಕಟ್ಟಡದ ಕಾಮಗಾರಿಯನ್ನು ಕುಬೇರ ಕನ್ಸ್ಟ್ರಕ್ಷನ್ ಮಂಗಳೂರು ಇವರಿಗೆ ಟೆಂಡರ್ ಆಗಿದ್ದು, ಮಂಜೂರಾತಿಗಾಗಿ ನಮಗೆ ವಿಶೇಷ ಸಹಕಾರ ನೀಡಿದ ಹೈಕೋರ್ಟ್ ನ್ಯಾಯವಾದಿಯಾದ ಶ್ರೀ ರಕ್ಷಿತ್ ಶಿವರಾಮ್ ಹಾಗೂ ವಿಧಾನ ಪರಿಷತ್ನ ಶಾಸಕರುಗಳಾದ ಶ್ರೀ ಐವನ್ ಡಿಸೋಜ ಮತ್ತು ಶ್ರೀ ಪ್ರತಾಪ್ ಸಿಂಹ ನಾಯಕರವರಿಗೆ ಅಭಿನಂದನೆಗಳನ್ನು ಸಂಘದ ಪರವಾಗಿ ಸಲ್ಲಿಸುತ್ತಿದ್ದೇನೆ ಹಾಗೂ ಧನ್ಯವಾದವನ್ನು ಸಲ್ಲಿಸಿದ್ದೇನೆ. ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ನ್ಯಾಯಾಧೀಶರುಗಳು, ಬೆಳ್ತಂಗಡಿ ತಾಲೂಕಿನ ವಿವಿಧ ಇಲಾಖೆಗಳ ಸರ್ಕಾರಿ ಅಧಿಕಾರಿಗಳು, ಪೊಲೀಸ್ ಇಲಾಖೆ, ಸಂಚಾರಿ ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಹಾಗೂ ಇತರ
ಎಲ್ಲ ಸರ್ಕಾರಿ ಅಧಿಕಾರಿ ವರ್ಗ, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಧಾರ್ಮಿಕ ಮುಖಂಡರು, ಪತ್ರಕರ್ತ ಬಂಧುಗಳು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಯಶಸ್ವಿಗಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀ ಬಸವರಾಜು ಹಾಗೂ ವಕೀಲರ ಸಂಘ ಅಧ್ಯಕ್ಷರಾದ ಅಲೋಸಿಯಸ್ ಲೋಬೋ, ಕಾರ್ಯದರ್ಶಿಯಾದ ಪ್ರಶಾಂತ್ ಎಂ, ದಕ್ಷಿಣ ಕನ್ನಡ ಜಿಲ್ಲಾ ಲೋಕೋಪಯೋಗಿ ಇಲಾಖೆಯ ಅಧೀಕ್ಷಕ ಅಭಿಯಂತರರು ಶ್ರೀ ಗೋಕುಲ್ ದಾಸ್, ದಕ್ಷಿಣ ಕನ್ನಡ ಜಿಲ್ಲಾ ಲೋಕೋಪಯೋಗಿ ಇಲಾಖೆ ಮಂಗಳೂರು ಕಾರ್ಯನಿರ್ವಾಹಕ ಅಭಿಯಂತರರು ಶ್ರೀ ರಾಘವೇಂದ್ರ ನಾಯ್ಕ ಹಾಗೂ ಸಂಘದ ಪದಾಧಿಕಾರಿ ಹಾಗೂ ಸದಸ್ಯರು ಶ್ರಮಿಸಿದ್ದಾರೆ. ಕಾರ್ಯಕ್ರಮದ ಯಶಸ್ಸಿಗೆ ವಕೀಲರು ಹಾಗೂ ನ್ಯಾಯಾಲಯದ ಸಿಬ್ಬಂದಿಗಳನ್ನೊಳಗೊಂಡ ವಿವಿಧ ಸಮಿತಿಗಳನ್ನು ರಚಿಸಿ ತಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಶ್ರಮಿಸುತ್ತಿದ್ದಾರೆ. ಕಾರ್ಯಕ್ರಮವು ಯಶಸ್ವಿಯಾಗಲೆಂದು ಸಂಘದ ಪರವಾಗಿ ಆಶಿಸುತ್ತೇನೆ. ಇಷ್ಟನ್ನು ಹೇಳಿ ಇನ್ನೇನಾದರೂ ಕೇಳಲಿಕ್ಕಿದ್ರೆ ಕೇಳ್ಬೋದು. ನಾನು ಈಗ ಬಂದು 6 ತಿಂಗಳಾಯಿತು ಅಧ್ಯಕ್ಷನಾಗಿ. ನನಗೆ ಏನು ನನಗೆ ತಿಳಿದ ಮಟ್ಟಿಗೆ ಏನೂ ಕಾಣಲಿಲ್ಲ. ಇದರ ಹಿಂದೆ ನಮ್ಮ ವಸಂತ ಮರಕಡ ಇದ್ದರು. ನಾವು ಹಲವಾರು ಬಾರಿ ಕಾಂಗ್ರೆಸ್ ಸರ್ಕಾರ ಇರುವಾಗ ಕಾಂಗ್ರೆಸ್ ಸರ್ಕಾರದ ಸಚಿವರುಗಳನ್ನು ನಾವು ಭೇಟಿಯಾಗಬೇಕು. ನನಗೆ ತಿಳಿದ ಮಟ್ಟಿಗೆ ಏನು ನನಗೆ ಗೊತ್ತಾಗಲಿಲ್ಲ. ನ್ಯಾಯಾಂಗ ಇಲಾಖೆಯಿಂದ ಹೈಕೋರ್ಟ್ ರಿಜಿಸ್ಟರ್ ಆದ ಮೂಲಕ ಫೈನಲ್ ಆಗಿರೋ ಕಾನೂನುಗಳನ್ನು ನಾವು ತಯಾರಿಸಿದ್ದಲ್ಲ. ಏನಿದ್ರು ನಮ್ಮಲ್ಲಿ ಕೇಳಿ ನಾವು ಅದರ ಮಾಹಿತಿ ಕೊಟ್ಟು ಹೈಕೋರ್ಟ್ ರಿಜಿಸ್ಟರ್ ಮಾಡಿರುವಂಥದ್ದು. ಹಾಗಾಗಿ ಅದರ ಬಗ್ಗೆ ನಾವು ಮಾಡಲಿಕ್ಕೆ ಆಗುದಿಲ್ಲ. ಹೈಕೋರ್ಟಿನಲ್ಲಿ ಅವರ ಒಂದು ಈ ರೀತಿ ಇದೆ, ಅದರಲ್ಲಿ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಬಗ್ಗೆ ನಾವು ಹೇಳಿದ್ದು ಸರಿ. ಅದರ ಬಗ್ಗೆ ಕನ್ನಡದಲ್ಲಿ ಕೂಡ ಇನ್ನೊಂದು ಪ್ರತಿಯೆಲ್ಲ ಕನ್ನಡದಲ್ಲಿ ಮಾಡುವಾಗ ಎರಡು ಪೇಜಲ್ಲಿ ಮಾಡ್ತೀವಿ. ಆಯ್ತು, ಅದು ಮಾಡಿ ಕೇಳಿ ನಾವು ಇದಕ್ಕೆ ನಾಳೆಗೆ ಇಲ್ಲ. ಈಗ ಕೆಳಗೆ ಅಲ್ಲಿ ಒಂದು ಹಿಂದಿನ ನ್ಯಾಯಾಧೀಶರ ವಸತಿ ಗೃಹ ಉಂಟು, ಅದೀಗ ಡೆಮಾಲಿಷ್ ಆಗ್ತಾ ಉಂಟು. ಆ ಜಾಗದಿಂದ ಪ್ಯಾರಲಲ್ ಆಗಿ ಮೇಲೆ ಕೂಡ ಬಂದು ಕೆಳಗೆವರೆಗೆ ಹೋಗ್ತದೆ, ಮುಖ ಉತ್ತರಕ್ಕೆ ಹೊಸ ನ್ಯಾಯಾಲಯ ರೋಡಿಗೆ ಮುಖ. ಆ ಬಿಲ್ಡಿಂಗ್ ಡೆಮಾಲಿಷ್ ಆಗ್ತದೆ. ಆ ಡೆಮಾಲಿಷ್ ಆಗಿ ಅಲ್ಲಿಂದ ಕೆಳಗೆವರೆಗೆ ಹೋಗ್ತದೆ, ಅಶ್ವತ್ಥ ಕಟ್ಟೆವರೆಗೆ ಬರ್ತದೆ. ಈ ಹಳೆಯ ಕಟ್ಟಡ ಹಾಗೆ ಇರ್ತದೆ. ಒಂದು ನಾವು ಒಂದು ಬಾರಿ ಸಮರ್ಥದ ಸಮಯದಲ್ಲಿ ಎಲ್ಲ ನ್ಯಾಯಾಧೀಶರನ್ನ ಹೋಗಿ ನಾವು ಮಾಡುವ ಸಮಯದಲ್ಲಿ ಅವರು ಸರ್ಕಾರದ ಮಟ್ಟದಲ್ಲಿ ಇದನ್ನು ಆದಷ್ಟು ಡೆವಲಪ್ ಮಾಡಬೇಕೆನ್ನುವಂಥ ಒಂದು ವಿಚಾರವನ್ನು ಪ್ರಕಾರ ಆ ಸಮಿತಿಯವರು ಮತ್ತೆ ಈ ವಿಚಾರದಲ್ಲಿ ಉತ್ತಮ ಕಾರ್ಯವನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾನು ಇಂದಿನ ಸಮಿತಿ ಅಧ್ಯಕ್ಷರಾದ ವಸಂತ ಮರಕಡ ಅವರಿಗೆ ಮತ್ತು ಈಗಿನ ಅಧ್ಯಕ್ಷರಾದ ಮತ್ತು ಅವರೆಲ್ಲ ತಂಡದವರಿಗೆ, ನಾನು ಒಬ್ಬ ಅಪರ ಸರ್ಕಾರಿ ವಕೀಲನಾಗಿದ್ದರಿಂದ ಸರ್ಕಾರದ ಮಟ್ಟದಲ್ಲಿ ನಡೆಯಲು ನಾನು ಕೂಡ ಅವರ ಜೊತೆ ಸೇರಿಕೊಂಡಿದ್ದೇನೆ. ಹಾಗೆ ನಾವು ಜಿಲ್ಲಾ ನ್ಯಾಯಾಧೀಶರ ಸೂಚನೆ ಅಂದರೆ ಸರ್ಕಾರಕ್ಕೆ ಯಾರು ಹತ್ತಿರದಲ್ಲಿ ಇದ್ದಾರೆ ಅವರ ಮೂಲಕ ರಕ್ಷಿಸಿರ್ಬೋದು, ಐವನ್ನೂರು ಇರ್ಬೋದು, ಪ್ರಕಾಶ್ ನಾಯಕ್ ಸದನದಲ್ಲಿ ಮಾತನಾಡ್ಬೋದು. ಇದ್ರ ಮೂಲಕ ನಾವು ಈ ಕೆಲಸವನ್ನು ಮಾಡಿದರೆ ನಮಗೆ ಹೆಮ್ಮೆ ಇದೆ. ಒಂದು ನ್ಯಾಯಾಲಯ ನಮಗೆ ಮಂಜೂರಾಗಿ ಬಂದಂಥ ಸಂಸ್ಥಾಪನೆಯ ಒಂದು ಖುಷಿಯಲ್ಲಿ ನಾವಿದ್ದೇವೆ. ಇದರಲ್ಲಿ ಮಾಧ್ಯಮದವರ ಪಾತ್ರ ಕೂಡ ಇದೆ. ಮಾಧ್ಯಮದವರಿಗೆ ಕೂಡ ನಾನು ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಮಾಧ್ಯಮದವರು ಕೂಡ ನೋಡುತ್ತಿರುವ ನ್ಯಾಯಾಲಯದ ಕಟ್ಟಡ
ಎಲ್ಲ ರೀತಿಯ ಒಂದು ವರದಿಗಳನ್ನು ಕಳೆದ ಒಂದು 2 ವರ್ಷದಿಂದ ನೀವು ಕೂಡ ನಮಗೆ ನೀವು ಬಿತ್ತರ ಮಾಡಿದ್ದೀರಿ. ಅಲ್ಲದೆ ಯಾರು ಸದನದಲ್ಲಿ ಮಾತನಾಡಿದ್ದಾರೆ ಅದನ್ನು ನೀವು ಹೈಲೈಟ್ ಆಗಿ ತೋರಿಸಿರಿ. ಇವತ್ತು ಈ ಒಂದು ಅನುದಾನ ನಮಗೆ ಬರಲಿಕ್ಕೆ ನೀವು ಕೂಡ ಪ್ರಯತ್ನವನ್ನು ಮಾಡಿದ್ದೀರಿ. ಮುಂದೆ ಕೂಡ ನಿಮ್ಮ ಎಲ್ಲ ಸಹಕಾರ ಬೇಕಿರುವಂಥ ಒಂದು ಅಪೇಕ್ಷೆಯನ್ನು ಹೇಳ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕೊಟ್ಟಂತ ನಮ್ಮ ತಂಡದ ಅಧ್ಯಕ್ಷರಾದ ಅಲೋಷಿಯಸ್ ಗ್ಲೋಬರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿದ್ದೇನೆ. ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳಾದ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿದ್ದೇನೆ. ಮತ್ತೆ ಎಲ್ಲೂ ಬನ್ನಿ ಒಂದು 2000 ಈ ಹಣ ಮಂಜೂರಾಗುವ ಆದಷ್ಟು ಕಳೆದ 2025ರಲ್ಲಿ ಆ ಸಮಯದಲ್ಲಿ ನಾನು ಮತ್ತು ನಾನು ಅಧ್ಯಕ್ಷರಾಗಿದ್ದೆ. ನವೀನ್ ಬಿಕೆ ಅವರು ಪ್ರಧಾನ ಕಾರ್ಯದರ್ಶಿ, ಅಲೋಷಿಯಸ್ ಗೋಬ್ ಅವರು ಹಿರಿಯ ಸಮಿತಿಯ ಅಧ್ಯಕ್ಷರಾಗಿದ್ದರು. ಅಲ್ಲಿ ಅದೊಂದು ಯಾವುದೇ ಸರ್ಕಾರದಿಂದ ಒಂದು ಯೋಜನೆ ಮಂಜೂರಾಗಬೇಕಿತ್ತು. ಅದಕ್ಕೆ ರಾಜಕೀಯ ಅಥವಾ ಬೇರೆ ಅದನ್ನೆಲ್ಲ ಬಿಟ್ಟು ಸಂಘಕ್ಕಾಗಿ ಶ್ರಮ ಆಗ್ತದೆ. ಆ ರೀತಿಯಲ್ಲಿ ನಾವು ಎಲ್ಲ ರಾಜಕೀಯ ಪಕ್ಷದವರು ಬಿಜೆಪಿ ಅವರು ನಮ್ಮ ಎಲ್ಲರನ್ನ ಸೇರಿಸಿಕೊಂಡು ನಾವು ಪ್ರಯತ್ನ ಪಟ್ಟಿದ್ದೇವೆ. ಅದಕ್ಕೆ ನಮ್ಮ ಎಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ರಾಜಕೀಯ ಭೇದ ಇಲ್ಲ. ಇದು ತಾಲೂಕಿಗೆ ಬೇಕಾದಂಥ ಕೆಲಸ, ಇಡೀ ಒಂದು ನ್ಯಾಯಾಲಯ ಕಟ್ಟಡ ತಾಲೂಕಿಗೆ ಬೇಕಾದದ್ದು, ಸರ್ವ ಜನರಿಗೆ ಬೇಕಾದದ್ದು. ಆ ರೀತಿಯಲ್ಲಿ ನಮಗೆ ನಾವೆಲ್ಲರ ಸಹಕಾರವನ್ನು ಪಡೆದುಕೊಂಡು ನಾವು ಕೆಲಸ ಮಾಡಿದ್ದೇವೆ. ಆ ನಂತರ ನಮ್ಮೊಟ್ಟಿಗೆ ಆವಾಗಲೂ ನಮ್ಮ ಅಲೋಚಕರು ಕೂಡ ಬಹಳ ಪ್ರಯತ್ನ ಮಾಡಿದ್ದಾರೆ. ಆ ನಂತರ ಈಗ ಅವರು ಅಧ್ಯಕ್ಷರಾದರು, ಅವರು ಅದನ್ನು ಬೆನ್ನು ಬಿಡದೆ ನಂತರ ಮಾಡಿ ಈಗ ಈ ಹಂತಕ್ಕೆ ನಾವು ಬಂದಿದ್ದೇವೆ. ಇನ್ನೂ ಕೂಡ ನಮ್ಮ ಒತ್ತಡಗಳಿಗೆ 29 ಕೋಟಿ ಮಂಜೂರಾಗಿದ್ದು 23 ಕೋಟಿ ಮಂಜೂರಾಗಬೇಕಾಗಿದೆ ಟೋಟಲ್ ಕನ್ಸ್ಟ್ರಕ್ಷನ್. ಉಳಿದ ಮಂಜೂರಾತಿಗೆ ನಾವು ಸರ್ಕಾರವನ್ನು ಒತ್ತಾಯ ಮಾಡಿದ್ದು ಎಲ್ಲ ಸಂಘದವನ್ನು ಒಟ್ಟಾಗಿ ಶ್ರಮಿಸ್ತೇವೆ ಅಂತ ಮತ್ತೊಮ್ಮೆ ನಮ್ಮ ಹಿಂದಿನ ಸಮಿತಿಯ ವತಿಯಿಂದ ಎಲ್ಲ ಪತ್ರಿಕೆ ನಿಮ್ಮ ಬಹಳಷ್ಟು ಶ್ರಮ ಇದೆ. ಹಲವಾರು ಪತ್ರಿಕೆಗಳಲ್ಲಿ ಈ ಕೋರ್ಟಿನ ಕಟ್ಟಡದ ವ್ಯವಸ್ಥೆಯ ಬಗ್ಗೆ, ಹಾಗಾಗಿ ಕೆಟ್ಟು ಹೋಗಿರುವ ಬಗ್ಗೆ ನೀವು ಮಾಹಿತಿ ಪಬ್ಲಿಸಿಟಿ ಮಾಡಿದ್ದೀವಿ. ಆ ರೀತಿಯ ಪಬ್ಲಿಸಿಟಿ ಬಂದದನ್ನು ನಾವು ಅದನ್ನೇ ಇಟ್ಕೊಂಡು ನಾವು ಪೇಪರ್ ಕಟ್ಟಿಂಗ್ ಇಟ್ಕೊಂಡು ನಾವು ಸತೀಶ್ ಜಾರಕಿಹೊಳಿ ಅವರಲ್ಲಿ ಹೋಗಿದ್ದೇವೆ, ಕಾನೂನು ಸಚಿವರಲ್ಲಿ ಹೋಗಿದ್ದೇವೆ. ಅದನ್ನು ನೋಡಿ ಅವರು ಅದಷ್ಟು ಬೇಗ ಅದನ್ನು ಮಾಡಿದ್ದಾರೆ. ಹಾಗಾಗಿ ನಿಮಗೆ ಕೂಡ ಗಮನಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ವಿಷಯ, ಇದರ ಹಿಂದೆ 2013ರಲ್ಲಿ ಒಮ್ಮೆ ಮಂಜೂರಾಗಿತ್ತು ನಮಗೆ. ಅದರಲ್ಲಿ ನಾವು ತಾಯಿ ಅಳದೆ ಹಾಲು ಕೊಡುವುದಿಲ್ಲ ಅಂತ ಹೇಳಿದ ಹಾಗೆ ಆದರೆ ನಾವು ಬೆನ್ನು ಬಿಟ್ಟು ಹೋದರೆ ಮಾತ್ರ ನಮಗೆ ಇದು ಮಂಜೂರಾತಿ ಬಂತು. ನಾವು ಬೆನ್ನು ಬಿಡದೆ ಕೆಲಸ ಮಾಡಿದ್ದೇವೆ. ಆಗ ಬಂದ ಅನುದಾನ 3 ಕೋಟಿ ಬಂದು ಅದು ಹಿಂದೆ ಹೋಗಿದೆ. ಯಾಕೆಂದರೆ ಪ್ರಯತ್ನ ಪಡದ ಕಾರಣ. ಈಗ ಈ ವಸಂತಮರವರ ಅಧ್ಯಕ್ಷರಿರುವಾಗ ಅಲ್ಲಿಂದ ಸಾಧಾರಣ ಅವರ 1 ವರ್ಷ ಕಳೆದ ಕೂಡಲೇ ನಾವು ಪ್ರಾರಂಭ ಮಾಡಿದ್ದೇವೆ. ಅವರ ಅವಧಿಯಲ್ಲಿ ಶುರು ಮಾಡಿದ ಇದು ಹಠ ಈಗ ಇಲ್ಲಿವರೆಗೆ ಉಂಟು. ಇದರಲ್ಲಿ ನಮ್ಮದು ಯಾವುದೇ ಸ್ವಾರ್ಥ ಇಲ್ಲ. ಖಾಲಿ ಇರುವುದೇನೆಂದರೆ ವಕೀಲರ ಭವನದ ವಕೀಲರ ಒಂದು ಶ್ರಮದಲ್ಲಿ ನೂತನ ನ್ಯಾಯಾಲಯದ ಕಟ್ಟಡ ಆಗಬೇಕು ಒಂದೇ ಉದ್ದೇಶ. ಇದು ಯಾವುದೇ ರಾಜಕೀಯ ಪಕ್ಷ ಹೋಗಲಿ ಏನು ಯಾರದ್ದು ಕೂಡ ನಮಗಿದೆ. ನಾವು ಯಾರು ಬೇಕು, ಆಡಳಿತದಲ್ಲಿ ಇರ್ತಾರೆ ಅವರೊಟ್ಟಿಗೆ ನಾವು ಹೋಗ್ತೇವೆ, ಇನ್ನೊಬ್ಬರು ಅವರೊಟ್ಟಿಗೆ ಹೋಗ್ತೇವೆ. ಇದು ನಮಗೆ ಕೆಲಸ ಆಗುತ್ತೆ, ನಮ್ಮ ಮನೆ ಕೆಲಸ ಅಲ್ಲ. ಇದು ಮನೆ ಅಂದರೆ ನಮ್ಮ ಒಂದು ನ್ಯಾಯಾಲಯ ಅಂದರೆ ನಮ್ಮ ಮನೆ ಆಗಿ ಅದಕ್ಕೆ ನಾವು ಶ್ರಮ ಪಡೋದು. ಇದರ ಒಟ್ಟಿಗೆ ನನ್ನ ಒಟ್ಟಿಗೆ ಇವತ್ತು ಹೊರಡುವನ ಬೆಂಗಳೂರಿಗೆ ಅಂತ ಹೇಳುವಾಗ ವಿಧಾನಸೌಧಕ್ಕೆ ಅಥವಾ ರಿಜಿಸ್ಟ್ರಾರಲ್ಲಿ ಭೇಟಿಯಾಗಲಿ, CJಯನ್ನು ಭೇಟಿಯಾಗಲಿ, ತುರ್ತಾಗಿ ಈವನ್ ವಸಂತ ಮರಗಡೆ ಆಗಲಿ, ಶ್ರೀನಿವಾಸ ಗೌಡ ಆಗಲಿ, ಶಿವಕುಮಾರ್ ಆಗಲಿ, ನಮ್ಮ ಕಾರ್ಯದರ್ಶಿ ಆಗಲಿ, ನಮ್ಮ ಇವರು ಯಾವುದೇ ಕಮಿಟಿಯಲ್ಲಿ ಇಲ್ಲ ಪಾಪ. ಆದರೂ ಕೂಡ ಅವರ ಕೆಲಸ ಬಿಟ್ಟು ಅಪರ ಸರ್ಕಾರಿ ವಕೀಲರು ನಮ್ಮ ಕಮಿಟಿಯಲ್ಲಿ ಇಲ್ಲ, ಅವರು ಕಟ್ಟಡ ಸಮಿತಿಯಲ್ಲಿ ಮಾತ್ರ. ಆದರೂ ಅವರು ಹೋಗ್ತಾರೆ. ನವೀನ್ ಕೂಡ ಯಾವತ್ತೂ ಕೂಡ ಹೇಳಿದ ಕೂಡಲೇ ಎಲ್ಲರೂ ಕೂಡ ಒಟ್ಟಿಗೆ ಆಗಿ ನಾವು ಹೋಗಿ ಭೇಟಿಯಾಗಿ ನಮ್ಮ ಕೆಲಸವನ್ನು ಮಾಡಿ ನಾವು ಹಿಂದೆ ಬರುವಂಥ ನಮ್ಮದೊಂದು ಕೆಲಸ ಪ್ರವೃತ್ತಿ. ಹಿಂದಿನ ದಿವಸ ಹೊರಡುವುದು, 2 ಗಂಟೆಗೆ ಮುಟ್ಟುವುದು, ಮರುದಿವಸ ನಮ್ಮ ಬೆಳಿಗ್ಗೆ 11 ಗಂಟೆಗೆ 1 ಗಂಟೆಯೊಳಗೆ ಕೆಲಸ ಆಗ್ತದೆ, ಹಿಂದೆ ಹೊರಡುವುದು. ಅಷ್ಟು ಒಂದು ನಾವು ಒಗ್ಗಟ್ಟಾಗಿದ್ದರಿಂದ ಈ ಕೆಲಸ ಆಗಿದೆ. ಮುಂದೆ ಕೂಡ ಇನ್ನೂ ಬರುವಂಥ ಅನುದಾನವನ್ನು ಕೂಡ ನಾವು ಬಿಡುವುದಿಲ್ಲ. ಅದು ಕೂಡ ಬಂದು ಆದಷ್ಟು ಬೇಗ ಅವರ ಅವಧಿಯೊಳಗೆ ಅದನ್ನು ಮುಗಿಸಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇವೆ. ಅದು ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಧನ್ಯವಾದ ಸಲ್ಲಿಸ್ತೇವೆ. ನಿಮಗೂ ಕೂಡ ಮಗದೊಮ್ಮೆ ಧನ್ಯವಾದಗಳು. ಎಲ್ಲರೂ ನಾಡ್ದು ಬನ್ನಿ, ಒಳ್ಳೆಯ ವಿಷಯವನ್ನು ಉತ್ತರ ಮಾಡಿ. ಅಂತೇಳಿದರೆ 8-9 ಗಂಟೆಗೆ ಪೂಜೆ ಶುರು ಆಗ್ತದೆ. ಆವಾಗ ಗೆಸ್ಟ್ಗಳು ಏನು ಬರುವುದಿಲ್ಲ. ಸಭಾ ಕಾರ್ಯಕ್ರಮ ಮತ್ತು ಗುದ್ದಲಿ ಪೂಜೆಗೆ 11 ಗಂಟೆ ಶಾರ್ಪ್ ಅವರು ಮಂಗಳೂರಿಂದ IBಯಿಂದ ಡೈರೆಕ್ಟ್ ಇಲ್ಲಿಗೆ ಬರ್ತಾರೆ. ಆನಂತರ ಅಲ್ಲಿ ಗುದ್ದಲಿ ಪೂಜೆ ಆಗಿ ನಮ್ಮ ವಿಶ್ವೇಶ್ವರ ಸ್ವಲ್ಪ
ಎಷ್ಟು ಕೂತ್ಕೊಳ್ತಾರೆ ಗೊತ್ತಿಲ್ಲ, ಡೈರೆಕ್ಟ್ ಪ್ರೋಗ್ರಾಮ್ ಬರ್ಬೋದು.